ವಿ4 ನ್ಯೂಸ್ನ ಜನಪ್ರಿಯ ಕಾರ್ಯಕ್ರಮ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಈಗಾಗಲೇ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಫೈನಲ್ನತ್ತ ಮುನ್ನುಗ್ತಿದೆ. ನಿರಂತರವಾಗಿ ಹಾಸ್ಯ ರಸದೌತಣವನ್ನು ಜನರಿಗೆ ನೀಡುತ್ತಾ ಬಂದ ಸಿಪಿಎಲ್ ಸೀಸನ್ 2ನ ಎರಡನೇ ಸೆಮಿಫೈನಲ್ ಪಂದ್ಯ ಮಂಗಳೂರಿನ ಬೇಂಗ್ರೆಯ ವೀರಭಾರತಿ ವ್ಯಾಯಾಮ ಶಾಲೆಯ ಸಹಯೋಗದಲ್ಲಿ ಬೇಂಗ್ರೆಯ ಸ್ಯಾಂಡ್ ಸ್ಪಿಟ್ನಲ್ಲಿ ನಡೆಯಿತು. ಕಾಮಿಡಿ ಪ್ರೀಮಿಯರ್ ಲೀಗ್ ಕರಾವಳಿಯ ಮನೆಯ ಜನರ ಮನಗೆದ್ದಿರುವ ಎಂಟರ್ಟೈನ್ಮೆಂಟ್ ರಿಯಾಲಿಟಿ ಶೋ. ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜುವೆಲರ್ಸ್ ಸಹಭಾಗಿತ್ವದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುತ್ತಿರುವ ಸಿಪಿಎಲ್ ಸೀಸನ್ 2 ಈವರೆಗೆ ನಡೆದ ಎಲ್ಲಾ ಪಂದ್ಯಗಳಲ್ಲಿ ಪ್ರೇಕ್ಷಕರಿಗೆ ಭರ್ಜರಿ ಹಾಸ್ಯದ ರಸದೌತಣವನ್ನ ಉಡಪಡಿಸಿದೆ. Looking and lining. Looking and lining. Nika uve gottu lining e gottu nada. Manjata. This is a nose. Huh? Nose is the what is the working. Spelling and moosing. Sarida. ಈ ಮೂಸರ್ನೆ ಫಿಟ್ ಮಾರೆ. ಈರಿಂದ ಗುರುವತ್ತೆ. ಹೀಗೆ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಾ ಫೈನಲ್ನತ್ತ ದಾಪುಗಾಲಿಡುತ್ತಾ ಇರುವ ಸಿಪಿಎಲ್ ಸೀಸನ್ 2 ದ್ವಿತೀಯ ಸೆಮಿಫೈನಲ್ ಪಂದ್ಯವು ಬೆಂಗರೆ ವೀರಭಾರತಿ ವ್ಯಾಯಾಮ ಶಾಲಾ ಆವರಣದಲ್ಲಿ ನಡೆಯಿತು. ವ್ಯಾಯಾಮ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ ಶ್ರೀ ಮಾರುತಿ ವಿಗ್ರಹದ ಪ್ರತಿಷ್ಠಾರಾಧನೆಯ ಸುವರ್ಣ ಸಂಭ್ರಮ ಮತ್ತು ಪಟ್ಟಾಭಿರಾಮ ದೇವರ ಬೆಳ್ಳಿಯ ಉಪ್ಪು ಶಿಲ್ಪದ ಪ್ರತಿಷ್ಠಾಪನೆ ಹಾಗೂ 93ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದ ಸಂಭ್ರಮಕ್ಕೆ ಕಾರ್ಯಕ್ರಮವು ವಿಶೇಷ ಮೆರುಗು ತಂದುಕೊಟ್ಟಿತು. ಎರಡನೇ ಸೆಮಿಫೈನಲ್ ಪ್ರದರ್ಶನ ಪಂದ್ಯದಲ್ಲಿ ಮೊದಲ ಸ್ಪರ್ಧೆಯು ಎಸ್ಎನ್ ವಿರ್ಗೋ ಫ್ರೆಂಡ್ಸ್ ಮತ್ತು ಕಾರ್ಡೆಕೋರ್ ಹರಿಣಿ ತಂಡಗಳ ನಡುವೆ ನಡೆಯಿತು. ಮಾಮೆ ಬೋಡು ಸ್ಲೀಪರ್ ಕೋ ಜೊತೊಂದು ಪೋಪುನ ಜೊತೊಂ ಪೋಪರ್ ಪಂಪಟ ಎಂಗುಲ್ ಜೊತೊಂ ಪೋನ ಟೋಲ್ ಗೇಟ್ ದಲ್ಪ ಮಂಡೆ ತಾಗು ಈ ಮಾರಿಯಲು ತರಕಾರದ ಲಾರಡು ಮಿತ್ತಿಡು ಜೆತ್ತದೆ ಬೋದೆ ಅಭ್ಯಾಸ ಮಾಮೆ ಅವು ಮಿತ್ತಿಡು ಜಪ್ಪರತ್ತು ಬಸ್ ತುಲೇಡ್ ಜಪ್ಪರೆ ಅತ್ತೆ ಪಕ್ಕ ಬಸ್ಸುನು ಗಡಿಗಡಿಗೆ ಪಡಿಕೆ ಉಂಟವರತ ಬಸ್ಸಿಗೆ ಎಂಜಿನ ಚೀಪೆ ಅಡಿಕೆ ಉಂಟು ಇಕ್ಲೆಗೆ ಮೈಪೊಚ್ಚಿ ಮಾತು ವ್ಯವಸ್ಥೆ ಉಂಟು. ಎರಡನೇ ಪಂದ್ಯದಲ್ಲಿ ಹೆವನ್ ರೋಸ್ ಪಾಪಿ ಮತ್ತು ವಿಎನ್ಆರ್ ಗೋಲ್ಡ್ ಬಂಗಾರ್ ಬಂಟ್ವಾಲ್ ತಂಡಗಳ ನಡುವೆ ಬಿರುಸಿನ ಹಣಾಹಣಿ ನಡೆಯಿತು. ವ್ಯವಸ್ಥೆ ಮಲ್ಪರೆ ಬಂತೆ ನೀರು ರಡ್ಡು ಬಾಟ್ಲಿ ನೆತ್ತೇರು ಬಂತನತ್ತ ರಡ್ಡು ಬಾಟ್ಲಿ 4 ಬಾಟ್ಲಿ ಹಾಕೋನಲ್ಲ ಅಲ್ಲೇ ಡಾಕ್ಟ್ರೆ ಎಂಜಿನೊಂದು ನೆತ್ತೇರು ಹತ್ತು ಮಾರ ಅವು ನೆತ್ತೇರು ಹತ್ತು ಎರ್ಕುಬಣ್ಣ ಅರ್ಕಂಜ ವಿಷಯ ಬಂಡ ಗೊತ್ತನೆ ಕೋಡೆ ಎಂಕ್ಲ ಅಲ್ಪ ಮಾರಿ ಬೂಜೆ ಅಲ್ಪ ಕುರಿ ಕೊಯ್ಯ ಒಂದು ಇತ್ತೇರು ಫುಲ್ ನೆತ್ತೇರು ಅಂಚ ಕಾಣುತ್ತೇನೆ. ಮೂರನೇ ಪಂದ್ಯವು ಗೋಹಿಲ್ ಸಾಕ್ಷಿ ಮತ್ತು ಯುಎಂ ರೆನಿಗೇಡ್ ವಿಷ್ಣು ತಂಡಗಳ ನಡುವೆ ನಡೆಯಿತು. ನಮ್ಮ ದೇಶದ ಸೈನಿಕರು ದೇಶ ಕೊಡು ಹೋರಾಡುವಲ್ಲಿ ಬೇರೆ ಈ ವಿಷಯ ಆತ್ಮಹತ್ಯೆ ಬರವಲ್ಲ ತಪ್ಪಂಕಲ್ ಸತ್ಯ ಮನಮಣಕ್ಕೆ ಎಂಚಿನಿ ಆ ರೆಕಾರ್ಡ್ ಮಂಡೆಡುಂಡು ಅಂಡಿ ಮನೆ ಡೈಲಿ ಕುತ್ಕಿರ್ನಾಗ ಕಂಡೆಡಿ ಬಾಡ್ಗಾನ. ಸಿಪಿಎಲ್ ಸೀಸನ್ 2ನ ಮುಖ್ಯ ತೀರ್ಪುಗಾರರಾದ ಮೈಮ್ ರಾಮದಾಸ್ ಮತ್ತು ಶಶಿರಾಜ್ ರಾವ್ ಕಾವೂರು ಅವರ ಜೊತೆಗೆ ವಿಶೇಷ ತೀರ್ಪುಗಾರರಾಗಿ ಪಣಂಬೂರು ಬೀಚ್ ಅಭಿವೃದ್ಧಿ ನಿಗಮದ ಸಿಇಒ ಯತೀಶ್ ಪೈಕಂಪಾಡಿ ಅವರು ಭಾಗವಹಿಸಿ ಯುವ ಪ್ರತಿಭೆಗಳಿಗೆ ಮೆಚ್ಚುಗೆಯ ನುಡಿಗಳನ್ನಾಡಿ ಪ್ರೋತ್ಸಾಹಿಸಿದ್ರು. ನಮ್ಮ ಕರಾವಳಿದ ಆರ್ಟಿಸ್ಟ್ನ ಪಾತ್ರನೇ ದಯಪನಕ ಮೂಲಪುನ ಟ್ಯಾಲೆಂಟ್ ದ ಟ್ರೆಷರ್ ಭಂಡಾರ ಏನು ಓ ಲೊಕೇಶನ್ಲ ತೋತುಜಿ ದಯಪನಕ ಈ ಇಡೀ ಕರ್ನಾಟಕ ತೋಂಡ ಬ್ಯಾಂಗ್ಳೂರ್ ದಕ್ಲೆಗ್ ಕಾಮಿಡಿ ಬನ್ಪಿನ ಒಂಜಿ ಅವಕನ ಮಸ್ತ್ ಉದ್ದೊದ್ದ ಡೈಲಾಗ್ ಮಲ್ತದ್ದು ಒಂಜಿ ಕಾಮಿಡಿ ಮಲ್ಪನ ಒಂದು ಮೂಲ ಅಂಚಾತು ಇಲ್ಲಿ ಶಾರ್ಟ್ ಪಂಚಸ್ ಬಕ ಆಕ್ಷನ್ ಸ್ಪೀಕ್ಸ್ ಮೋರ್ ದನ್ ವರ್ಡ್ಸ್ ಅಂತ. ವಿಶೇಷ ತೀರ್ಪುಗಾರರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಬ್ರೈಟ್ HR ಸೊಲ್ಯೂಷನ್ಸ್ನ ಆಡಳಿತ ನಿರ್ದೇಶಕರಾದ ಮೋಹನ್ ರಾಜ್, ವಿನಾಯಕ ಮಾರ್ಕೆಟಿಂಗ್ನ ಆಡಳಿತ ನಿರ್ದೇಶಕರಾದ ಉಮಾನಾಥ್, ಹಿರಿಯ ಕ್ರೀಡಾಪಟು ವಿಜಯ್ ಸುವರ್ಣ, ಬೆಂಗರೆ ವೀರಭಾರತಿ ವ್ಯಾಯಾಮ ಶಾಲೆಯ ಉಪಾಧ್ಯಕ್ಷರಾದ ಜಯಪ್ರಕಾಶ್ ಸುವರ್ಣ, ಜೊತೆ ಕಾರ್ಯದರ್ಶಿ ಮೋಹನ್ ಆಮೀನ್ ಬೆಂಗ್ರೆ, ಜೊತೆ ಕೋಶಾಧಿಕಾರಿ ತುಕ್ರಾಮ್ ಕರ್ಕೇರಾ, ಪದಾಧಿಕಾರಿಗಳಾದ ಅಜಯ್, ಶ್ರೀಧರ್ ಬೆಂಗ್ರೆ ಮತ್ತಿತರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ವಿ4 ನ್ಯೂಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುತ್ತಿರುವ ಸಿಪಿಎಲ್ ಸೀಸನ್ 2ಗೆ ಬೆವರೇಜ್ ಪಾರ್ಟ್ನರ್ ಆಗಿ ನಂದಿನಿ, ಯುಎಂ ರೆನಿಗೇಡ್, ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಆಗಿ ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರ ಮತ್ತು ಗ್ರೀನ್ ಎನರ್ಜಿ ಪಾರ್ಟ್ನರ್ ಆಗಿ ಕುಂಬ್ಳೆ ಸೋಲಾರ್ ಸಂಸ್ಥೆ ಸಹಯೋಗವನ್ನ ನೀಡುತ್ತಿದೆ. ಇದರ ಜೊತೆಗೆ ರಾಯಲ್ ಹೆವನ್ ರೂಸ್, ಒಲಿಂಪಿಕ್ ಸ್ಪೋರ್ಟ್ಸ್, ಕೆಎಂಸಿ ಆಸ್ಪತ್ರೆ, ಗೋಹಿಲ್,
ಪ್ಲಾನೆಟ್ ಜಿ, ಆಪಲ್, ಪ್ಲಾಂಟ್ ಹೇರ್ ಫಿಕ್ಸಿಂಗ್, ಕಾರ್ ಡೆಕೋರ್, ಮೋತಿ ಮಹಲ್, ರೆನಾಲ್ಟ್, ಬಿಯಾಮಾಂಟ್, ಡಿಜಿಟಲ್ ಪ್ಲಾನೆಟ್, ರೆಡ್ ಎಫ್ಎಂ, ಎಸ್ಡಿಎಂ ಕಾಲೇಜು ಉಜಿರೆ ಮತ್ತು ಶಾರದಾ ಆಯುರ್ವೇದ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಸಿಪಿಎಲ್ ಸೀಸನ್ 2 ಜನಮನ ರಂಜಿಸುತ್ತಿದೆ. ನಿಕ್ಕ ಮಣ್ಣು ತಿಂದ್ರೆ ಆಸೆ ಆಪಿನಿ, ನಿಕ್ಕ ಪೊಯ್ಯ ತಿಂದ್ರೆ ಆಸೆ ಆಪು ಜತ ಅದು ಪೊಯ್ಯಾಗ ರೇಟ್ ಕಂಡಾಬಟ್ಟೆ ಆತ ನೈಕ್ ಬಂಡಿನಿ ಮುಲ್ತು ಬಾಡ ನೊಂಜಿ ಬಿಡಿ ಕಾಣತ್ ಕೊರ್ಪೇನು ಮುಲ್ ಕಮ್ಮಿಗೆ ದಿಕ್ಕೊಂಡು ಇವ್ರು ತುಂಬಾ ಸರಿ ಇದ್ದಾರಪ್ಪ. ಇತ್ತದಾದತೆ ತುಂಬೆ ನಾನು ಪಿಕ್ಚರ್ ಗೆ ಮೊದಲೇ ತಗೊಂಡಿಚಾಂಡೆ ಹಾ ಇದನ್ನ ನೋಡಲೇ ತಗೊಂಬರೀರು ನಮ್ಮರದಿ ಒಂಜಿ ಕೇನು ಓಟಾಯಿ ಪಕ್ಕ ಏರ್ಲ ಪ್ರಚಾರಕ್ಕೆ ಪೋಪು ಜರಾವ. ಬ್ಯೂರೋ ರಿಪೋರ್ಟ್, ವಿಪೋ ನ್ಯೂಸ್ 24/7 ಮಂಗಳೂರು.